ಕೇಂದ್ರ ಸರ್ಕಾರ ತೈಲ ಬೆಲೆ ಏರಿಕೆ ಮಾಡಿರುವುದನ್ನು ಖಂಡಿಸಿ ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಹಾಗೂ ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮಾಜಿ ಸಚಿವ ಬಿ ರಮಾನಾಥ ರೈ ನೇತೃತ್ವದಲ್ಲಿ ಸೋಮವಾರ ಬಿಸಿ ರೋಡಿನಲ್ಲಿ ಪ್ರತಿಭಟನೆ ನಡೆಯಿತು. ಕೈಕಂಬ ಪೊಳಲಿ ದ್ವಾರದ ಬಳಿಯಿಂದ ಕತ್ತೆ, ಸೈಕಲ್, ಎತ್ತಿನ ಬಂಡಿ, ಖಾಲಿ ಗ್ಯಾಸ್ ಸಿಲಿಂಡರ್ ಪ್ರದರ್ಶನದೊಂದಿಗೆ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಬಿಸಿ ರೋಡು ಫ್ಲೈಓವರ್ ಬಳಿಯಿಂದ ಮಾಜಿ ಸಚಿವ ಬಿ ರಮಾನಾಥ ರೈ ಹಾಗೂ ಪಕ್ಷದ ನಾಯಕರು ಎತ್ತಿನ ಬಂಡಿಗೆ ಹೆಗಲು ಕೊಟ್ಟು ಮಿನಿ ವಿಧಾನಸೌಧದ ಮುಂಭಾಗಕ್ಕೆ ಎಳೆ ತಂದರು. ಮಹಿಳಾ ಕಾಂಗ್ರೆಸ್ನ ಸದಸ್ಯರು ಕಟ್ಟಿಗೆ ಇಟ್ಟು ಅನ್ನ ಬೇಯಿಸಿ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿಯನ್ನ ಖಂಡಿಸಿದ್ರು. ಬಳಿಕ ಧರಣಿ ಸತ್ಯಾಗ್ರಹವೂ ನಡೆಯಿತು. ಈ ಸಂದರ್ಭ ರಮಾನಾಥ ರೈ ಮಾತನಾಡಿ, ಪ್ರಧಾನಿ ಮೋದಿ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಿರುವುದಕ್ಕೆ ಸಾವಿರ ಸಾಕ್ಷಿಗಳಿವೆ. ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದವರ ಮುಖವಾಡ ಬಯಲು ಮಾಡಬೇಕಾಗಿದೆ ಎಂದು ಹೇಳಿದರು. ಕಾಂಗ್ರೆಸ್ ಮುಖಂಡ ಸುಧೀರ್ ಕುಮಾರ್ ಮುರೊಳ್ಳಿ ಮಾತನಾಡಿ, 70 ವರ್ಷದಲ್ಲಿ ಪೆಟ್ರೋಲ್ ಬೆಲೆಯನ್ನ 70 ರೂಪಾಯಿ ದಾಟಲು ಕಾಂಗ್ರೆಸ್ ಬಿಟ್ಟಿಲ್ಲ. 70 ವರ್ಷದಲ್ಲಿ 350 ರೂಪಾಯಿ ಇದ್ದಿದ್ದ ಗ್ಯಾಸ್ ಬೆಲೆಯನ್ನ 7 ವರ್ಷದಲ್ಲಿ ಬಿಜೆಪಿ 800 ರೂಪಾಯಿ ಗಡಿ ದಾಟಿಸಿದೆ ಎಂದು ಟೀಕಿಸಿದರು. ಎತ್ತುಗಳನ್ನೆಲ್ಲ 13 ವರ್ಷ ಆದ್ಮೇಲೆ ಕಡಿಬಹುದು ಅಂತ ಡಿಕ್ಲೇರ್ ಮಾಡಿರ್ತಕ್ಕಂಥ ಮೂರ್ಖ ವ್ಯವಸ್ಥೆ ಏನಾದ್ರೂ ಇದ್ರೆ, ಧರ್ಮ ವಿರೋಧಿ ಸರ್ಕಾರ ಇದ್ರೆ ಅದು ನರೇಂದ್ರ ಮೋದಿ ಅವರ ಸರ್ಕಾರ, ಯಡಿಯೂರಪ್ಪನವರ ಸರ್ಕಾರ. ನಾವು ಅದರ ಅರ್ಥ ಎಲ್ಲ ಪ್ರಾಣಿಗಳ ಹಿಂಸೆಯನ್ನು ವಿರೋಧ ಮಾಡಿದ್ದವರು. ಕತ್ತೆಯನ್ನು ಇಟ್ಕೊಂಡು ಬಂದಿದ್ದೀರಿ. ರೈಗಳು ಹೇಳಿದರು, ಸಾಮಾನು ಸರಂಜಾಮನ್ನು ಸಾಗಿಸ್ಲಿಕ್ಕೆ ಹಿಂದೆ ಕತ್ತೆಯನ್ನು ಇಟ್ಕೊಳ್ತಿದ್ವಿ ಅಂತ. ಆದರೆ ಆ ಕತ್ತೆಗೆ ಇವತ್ತು ಬೇಸರ ಆಗಿದೆ. ಯಾಕೆ ಬೇಸರ ಆಗಿದೆ ಅಂದರೆ, ಜನರ ಸಮಸ್ಯೆ ನನಗಾದರೂ ಅರ್ಥ ಆಗುತ್ತೆ, ಈ ಬಿಜೆಪಿ ಅವರಿಗೆ ಅರ್ಥ ಆಗೋದಿಲ್ಲ ಅಂತೇಳಿ ಆ ಕತ್ತೆಗೆ ಬೇಜಾರಾಗ್ತಾ ಇದೆ. ಪೆಟ್ರೋಲ್ ರೇಟ್ ಏಳಿತ್ತು, ಡೀಸೆಲ್ ರೇಟ್ ಏರ್ತಾ ಇರೋದು, ದಿನಬಳಕೆ ವಸ್ತು ಏರಿಕೆ ಏರ್ತಾ ಇರೋದು, ಬಳಕೆಯ ವಸ್ತುಗಳ ರೇಟ್ ಏರ್ತಾ ಇರೋದು ಕತ್ತೆಗೆ ಅರ್ಥ ಆಗುವ ಸಂದರ್ಭ ಬಂದಿದೆ. ನಮ್ಮನ್ನು ಆಳ್ತಾ ಇರತಕ್ಕಂಥವರಿಗೆ ಅರ್ಥ ಆಗ್ತಾ ಇದೆ. ಈ ಸಂದರ್ಭ ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬೇಬಿ ಕುಂದರ್, ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುದೀಪ್ ಕುಮಾರ್ ಶೆಟ್ಟಿ, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಚಂದ್ರಪ್ರಕಾಶ್ ಶೆಟ್ಟಿ, ಪದ್ಮಶೇಖರ ಜೈನ್, ಎಂಎಸ್ ಮೊಹಮ್ಮದ್, ಪುರಸಭಾಧ್ಯಕ್ಷ ಮೊಹಮ್ಮದ್ ಶರೀಫ್, ತಾಲೂಕ್ ಪಂಚಾಯತ್ ಉಪಾಧ್ಯಕ್ಷ ಅಬ್ಬಾಸ್ ಅಲಿ, ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಲುಕ್ಮಾನ್, ಪಕ್ಷದ ಪ್ರಮುಖರಾದ ಸದಾಶಿವ ಬಂಗೇರ ಮೊದಲಾದವರು ಭಾಗವಹಿಸಿದರು.